ಶ್ರೀ ಕ್ಷೇತ್ರ ಕುರುವಂಬ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನ ಪುರಾತನ ಇತಿಹಾಸವುಳ್ಳ ಕ್ಷೇತ್ರವಾಗಿ ಮಂಗಳೂರಿನ ಕಲ್ಬಾವಿ ಸ್ಥಳದಲ್ಲಿ ನೆಲೆ ನಿಂತು ಸುತ್ತಲಿನ ಪರಿಸರದ ಆರಾಧ್ಯ ದೇವತೆಯಾಗಿ ಶ್ರೀ ರಾಜರಾಜೇಶ್ವರಿ ಅಮ್ಮನವರು ಬೇಡಿದ ಭಕ್ತರಿಗೆ ಹಾಗೂ ನಂಬಿದವರಿಗೆ ಶ್ರೀರಕ್ಷೆ ಕೊಡುವ ದೇವತೆಯಾಗಿ ಪರಿಸರವನ್ನು ತನ್ನ ಅನುಗ್ರಹದಿಂದ ಕಾಪಾಡಿಕೊಂಡು ಬಂದಿರುತ್ತಾಳೆ. ಭವಭೀತಿ ಭ್ರಮೆ ನೀಗಲು ಭವಭೀತಿ ಭ್ರಮೆ ನೀಗಲು ಶ್ರೀ ಕ್ಷೇತ್ರದಲ್ಲಿ ವಿನಾಯಕ, ಧರ್ಮಶಾಸ್ತ್ರ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ, ತಾಯಿ ರಕ್ತೇಶ್ವರಿ ಹಾಗೂ ಪರಿವಾರ ದೈವಗಳಾದ ಚಾಮುಂಡಿ ಗುಳಿಗ ಕಾಣಬಹುದಾಗಿದೆ. ಹಾಗೂ ಸುಂದರವಾದ ಅಶ್ವತ್ಥ ಕಟ್ಟೆಯನ್ನು ಕೂಡ ಇಲ್ಲಿ ಕಾಣಬಹುದು. ಶ್ರೀ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಆಡಳಿತ ಮಂಡಳಿಯ ಹೊಸ ಜೀರ್ಣೋದ್ಧಾರ ಸಮಿತಿ ಪುನರಚಿಸಿದರು. ಇದರ ಅಧ್ಯಕ್ಷರಾಗಿ ಅನಘಾ ರಿಫೈನರೀಸ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಎನ್.ವಿ. ಸಾಂಬಶಿವರಾವ್ ಈ ಕಾರ್ಯವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿದರು. ವೇದಿಕೆಯಲ್ಲಿ ಸ್ಥಳೀಯ ಕಾರ್ಪೊರೇಟರ್ಗಳಾದ ಕಿರಣ್ ಕುಮಾರ್ ಕೋಡಿಕಲ್, ಮನೋಜ್, ಮಾಜಿ ಮೇಯರ್ ಶಶಿಧರ್ ಹೆಗ್ಡೆ, ಬ್ರಹ್ಮಶ್ರೀ ದೇರೆಬೈಲ್ ವಿಠಲದಾಸ ತಂತ್ರಿ, ಆಡಳಿತ ಮೊಕ್ತೇಸರದ ಮಹಾಬಲ ಚೌಟ, ಕ್ಷೇತ್ರದ ಅರ್ಚಕರು, ಅನಘಾ ರಿಫೈನರೀಸ್ ವೆಂಕಟಪಣಿ ಮತ್ತು ಸಾಂಬ ಶಿವರಾವ್ನ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಅಲ್ಲದೆ ಯುವಕ ಮಂಡಲದ ಮತ್ತು ಮಹಿಳಾ ಸಂಘದ ಅಧ್ಯಕ್ಷರು, ಸದಸ್ಯರು, ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಅಧ್ಯಕ್ಷರು ಹಾಗೂ ಸದಸ್ಯರು ಪಾಲ್ಗೊಂಡರು. ಶ್ರೀ ಕ್ಷೇತ್ರದಲ್ಲಿ ತಾಯಿ ರಾಜರಾಜೇಶ್ವರಿ ಮಹಾಪೂಜೆ ನೆರವೇರಿಸಿದ ಬಳಿಕ ಅನಘಾ ರಿಫೈನರೀಸ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಎನ್.ವಿ. ಸಾಂಬಶಿವರಾವ್ ರವರಿಗೆ ಅಧ್ಯಕ್ಷರ ಪದಗ್ರಹಣ ನೆರವೇರಿತು. ದೇವಸ್ಥಾನ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಇಲ್ಲಿ ಪಾಲ್ಗೊಂಡಿದ್ದರು. ಶಂಕರಿ ಪಾಹಿ ಮಾಂ ಶ್ರೀ ರಾಜರಾಜೇಶ್ವರಿ. ವಿಶೇಷವಾದ ಅಭಿವೃದ್ಧಿ ಅವಡಾಯಿನ ವಿಚಾರల ಬಗ್ಗೆ ಚರ್ಚೆ ಮಲ್ಪರೆ ಓಡೋದು ನಮ್ಮ ಇನಿ ಮಾತಾ ಸಂಘ ಸಂಸ್ಥೆಲು ಬೊಕ ದೇವಸ್ಥಾನದ ವಿವಿಧ ಪದಾಧಿಕಾರುలు ಮೆಗ್ಲೆ ಮಾತಲ್ಲಿ ಎತ್ತದು ಒಂದು ಸಮಾಲೋಚನೆ ಮಲ್ಪನ ಸಭೆ ಬೊಕ ಅಂಚನೆ ಅಭಿವೃದ್ಧಿ ಸಮಿತಿದ ಗುರುಕಾರರಾಯಿನ ಸಾಂಬಶಿವರಾವ್ ಮೇರಿನ ಪದಗ್ರಹಣ ಕಾರ್ಯಕ್ರಮ ಇನ್ನಿದಿ ಒಂದ ಈ ಸಭೆಗೆ ಬೈದಿನಂಚಿನ ಮಾತಾ ಗಣ್ಯ ವಿನ್ಯರನ್ನೆಲ್ಲ ಆತ್ಮೀಯವಾದ ಸ್ವಾಗತ ಮಲ್ತೊಂದು ಕಾರ್ಯಕ್ರಮನು ದೇವರನ್ನು ಸೋಗಿತೊಂದು ಪ್ರಾರ್ಥನೆ ಮಲ್ಪನ ಒಂಜಿ ಪದ್ಧತಿ. ಈಶ್ವರಂ ಗಣನಾಯಕಂ ಗಣೇಶ್ವರಂ ಗೌರೀತನಯಂ ಗಜಾನನಂ ಗೌರೀತನಯಂ ಗಜಾನನಂ ಗಣನಾಯಕಂ. ಈ ಶ್ರೀ ಕ್ಷೇತ್ರ ಕುರು ಅಂಬಾ ರಾಜರಾಜೇಶ್ವರಿ ಸುಬ್ರಹ್ಮಣ್ಯ ದೇವಸ್ಥಾನ ಈ ಕ್ಷೇತ್ರದ ಒಂದು ಕಿರು ಪರಿಚಯವನ್ನು ಮಾಡಲಿದ್ದೇನೆ. ಮಂಗಳೂರು ನಗರದ ಹಳೆ ದೇರೆಬೈಲು ಗ್ರಾಮ ಇತಿಹಾಸದ ಪುಟದಲ್ಲಿ ದೇವರ ಗ್ರಾಮ ಎಂದು ಹೆಸರುವಾಸಿಯಾಗಿತ್ತು. ಈ ಗ್ರಾಮಕ್ಕೆ ಒಳಪಟ್ಟ ಕಲ್ಬಾವಿ ಸ್ಥಳದ ವಿಶೇಷವೇನೆಂದರೆ ಕಲ್ಬಾವಿ ಎಂಬ ಹೆಸರು ಕಲ್ಲು ಬಡ್ನೆಯಿಂದ ಜೋಡಿಸಿಕೊಂಡು ಇರುವಂತೆ ವರ್ಷ ಪೂರ್ತಿ ನೀರು ಹರಿದು ಪರಿಸರದಲ್ಲಿ ಹಸಿರು ನೆಲೆನಿಂತಿರುವಂತೆ ಕೈ ಜೋಡಿಸಿಕೊಂಡ ಪ್ರಾಕೃತಿಕ ಸಂಪತ್ತು. ಈ ಹಿನ್ನೆಲೆಯಿಂದ ಬಂದಿರುವ ಹೆಸರೇ ಕಲ್ಬಾವಿ. ಶ್ರೀ ಕ್ಷೇತ್ರವನ್ನು ಹಲವು ದಶಕಗಳ ಹಿಂದೆ ಕಲ್ಬಾವಿ ಬನ ಎಂದು ಪರಿಸರದ ಜನ ಕರೆಯುತ್ತಿದ್ದು, ಈ ಸ್ಥಳದಲ್ಲಿ ನಾಗದೇವರ ಕಾರಣಿಕ ಕಂಡುಬಂದಿದ್ದು 6 ದಶಕಗಳ ಹಿಂದೆ ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ದೇವತಾ ಪ್ರಶ್ನೆಯಲ್ಲಿ ದೇವಾಲಯ ಇತ್ತೆಂದು ಕಂಡುಬಂದಿದೆ. ಇದಕ್ಕೆ ಪೂರಕವಾಗಿ ಪ್ರತ್ಯಕ್ಷ ಸಾಕ್ಷಿ ಎಂಬಂತೆ ಸ್ಥಳದಲ್ಲಿ ಭೂಮಿಯನ್ನು ಅಗೆದಾಗ ದೇವಾಲಯಕ್ಕೆ ಸಂಬಂಧಪಟ್ಟ ಪುರಾವೆಗಳು ದೊರೆತಿದ್ದು ಪ್ರಾಕೃತಿಕ ಅನಾಹುತದಿಂದಾಗಿ ದೇವರ ಗುಡಿಯು ಶಿಥಿಲಗೊಂಡಿರುವುದು ಕಂಡುಬಂದಿದೆ. ಶಿಥಿಲಗೊಂಡ ಸ್ಥಳದಲ್ಲಿ ಊರ ಹಾಗೂ ಪರವೂರ ಭಕ್ತರ ಸಹಕಾರದಲ್ಲಿ ದೇವತಾ ಪ್ರತಿಷ್ಠಾನೆ ನಡೆದಿರುವ ಪುರಾವೆ ಇದೆ.
ಆ ಬಳಿಕ ವರ್ಷದಿಂದ ವರ್ಷಕ್ಕೆ ದೇವಳದ ಅಭಿವೃದ್ಧಿ ಕಾರ್ಯವನ್ನು ಸಮಯಕ್ಕೆ ಆಗಿನ ಆಡಳಿತ ಮಂಡಳಿ ಊರ ಹಾಗೂ ಪರವೂರ ಭಕ್ತಾದಿಗಳ ನೆರವಿನಿಂದ ನಡೆಸಿಕೊಂಡು ಬಂದಿರುತ್ತಾರೆ. ಈ ದೇವಳದಲ್ಲಿ ವೈದಿಕ ವಿಧಿವಿಧಾನ ಕಾರ್ಯವನ್ನು ನೆರವೇರಿಸಿಕೊಂಡು ಬಂದು 2004ರಲ್ಲಿ ಶ್ರೀ ಕ್ಷೇತ್ರದಲ್ಲಿ ಅಷ್ಟಬಂಧ ಹಾಗೂ ಬ್ರಹ್ಮಕಲಶ ಉತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿ ದೇವತಾ ಸಾನ್ನಿಧ್ಯವು ಮತ್ತಷ್ಟು ಬೆಳಗಿರುತ್ತದೆ. ಶ್ರೀ ಕ್ಷೇತ್ರದ ಆರಾಧ್ಯ ದೇವತೆಯಾದ ಶ್ರೀ ರಾಜರಾಜೇಶ್ವರಿ ಅಮ್ಮನವರು ಬೇಡಿದ ಭಕ್ತರಿಗೆ ಹಾಗೂ ನಂಬಿದವರಿಗೆ ಶ್ರೀರಕ್ಷೆ ಕೊಡುವ ದೇವತೆಯಾಗಿ ಪರಿಸರವನ್ನು ತನ್ನ ಅನುಗ್ರಹದಿಂದ ಕಾಪಾಡಿಕೊಂಡು ಬಂದಿರುತ್ತಾರೆ. ಅಂಚನೆ ಕಾರ್ಯಕ್ರಮದ ಉದೀಪನ ಈ ಲೇಸದ ಎಡ್ಡೆಪ್ಪನ ಬಯಕೊಂದು ನಮ್ಮ ದೀಪ ಪ್ರಜ್ವಲನೆ ಮಲ್ತದ್ದು ಕಾರ್ಯಕ್ರಮದ ಮುಪ್ಪೋಯಿಂದು ಕೇಂದುಲ್ಲ ವೇದಿಕೆ ಐಟ್ ನಿಜವಾದ ತೂಂಡ ಕರೆದು ಪೋಯಿನ ಕಮಲಾಕ್ಷರಿ ಆರು ಏನಡ ಪಂಡೊಂದಿತ್ತೇರು ಭಾರಿ ಬಂಗೋಡೊಂದೆತ್ತ ಬೇಲೆ ಯಾನ ಮಂತದೆ ಅಂತ ಬಂಡದು ಪಂಡೊಂದಿತ್ತೇರು ಆರೇನು ನಮ್ಮ ನೆನೀತದೆ ಬೊಕ್ಕ ಆರ್ನಂಚನೆ ಹಲವಾರು ಜನಕ್ಕಳು ನೆಕ್ ಬೆಗರ್ಬಾರ್ದೇರು ಅಂಚ ಆಯ್ನೇರ್ದು ಇನಿ ನಂಗೆ ಇಂಚಿನ ಒಂಜಿ ಸುಂದರ ದೇವಸ್ಥಾನನು ತುಯ್ಯರೆ ನಂಗೆ ಅವಕಾಶ ಆತನು. ಈ ಪುಣ್ಯಕ್ಷೇತ್ರ 1972 ಬೆಳಕಿಗೆ ಬರ್ತದೆ. 1965ನೇ ಇಸವಿಡು ವಾಸುದೇವರಾವ್ ಆರ್ನ ನೇತೃತ್ವಡು ಜೀರ್ಣೋದ್ಧಾರ ಅಂಡು ಐದು ಬೊಕ್ಕ 2004 2017 ಬ್ರಹ್ಮಕಲಶ 2 ಸರ್ತಿ ಆಂಡು ಐದು ಬೊಕ್ಕ ನಮ್ಮ ಈ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಮೂಲೊಂಜಿ ಅನ್ನದಾಸೋಹ ಮನ್ಪೊಡೋದು ಬನ್ನದು ನಮ್ಮೊಂಜಿ ಅನ್ನ ಛತ್ರಗೂ ಮೂಲೊಂಜಿ ಅಡಿಪಾಯ ಪಾಡ್ಯ ಮಂದಿರಗು ಕೊರ್ಪಿನ ಅಂಚಿನ ಕೊರ್ಪೆರ ಅಂಚನ ಎಂಕ್ಲು ಐರ್ಲ ಅಂತ ನೆಟ್ಟು ಈತ ಟೈಲ್ಸಿಗೆ ಸಿಮೆಂಟ್ ಆವಡು ಅವನ್ ಎಂಕ್ಲು ಕೊರ್ಪ ಅಂದು ಎಂಕ್ಲು ಯಾನ್ ಪಣ್ಣನು ಪಂಡ ಎಂಕಲ್ಲ ಒಂಜಿ 10 ಗಂಟೆ ಏನಡಪ್ಪನು ಎನ್ನ ಒರಿಯನ ಸಮಸ್ಯೆ ಆಯ್ತು 10 ಗಂಟೆ ಸಮಸ್ಯೆ ಅಂಚ ಮಾತಾಡ್ಲಿಕ್ಕೆ ಏನಿದು ನೆಕ್ ಎಂಕಲ ಗೆಲ್ಲರ ಬಲಗ ಅಂದು ಶ್ರೀ ದುರ್ಗಾ ಪರಮೇಶ್ವರ ಸೇವಾ ಸಮಿತಿ ಗೆಲ್ಲರ ಬಲಗ ಒಂದು ಸಾಧಾರಣ 43 ವರ್ಷದಿಂದ ಇತ್ತ ಸೇವೆ ಮಲ್ತೊಂದುಂಡು ಅಪ್ಪೆನ ಇರ್ಬೋದು, ಜೀರ್ಣೋದ್ಧಾರ ಇರ್ಬೋದು. ಒಂದು ರೀತಿಯಲ್ಲಿ ಅವರು ಧಾರ್ಮಿಕವಾಗಿ ಅವರ ಹಿರಿಯರ ಕಾಲದಿಂದ ಪ್ರಸ್ತುತ ವಿಠಲ್ ದಾಸ್ ತಂತ್ರಿ ಅವರು ಒಂದು ನಮಗೆ ಮಾರ್ಗದರ್ಶನ ನೀಡುವಂಥವರು. ವಿಠಲ್ ದಾಸ್ ತಂತ್ರಿ ಅವರು ಯಾವ ಕ್ಷೇತ್ರಕ್ಕೆ ಹೋದರೂ ಆ ಕ್ಷೇತ್ರ ಬೆಳಗ್ತದೆ. ಅದೇ ರೀತಿ ನಮ್ಮ ರಾಜರಾಜೇಶ್ವರಿ ದೇವಸ್ಥಾನ ಸಹ ವಿಠಲ್ ದಾಸ್ ತಂತ್ರಿ ಅವರ ಮಾರ್ಗದರ್ಶನದಲ್ಲಿ ಬೆಳಗಿದೆ. ಅಂತ ವಿಠಲ್ ದಾಸ್ ತಂತ್ರಿ ಅವರು ಇರುವಂಥ ಸಂದರ್ಭದಲ್ಲಿ ನಮ್ಮ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸಮಸ್ಯೆ ಬರಲಿಕ್ಕಿಲ್ಲ. ಅದೇ ರೀತಿ ನಮ್ಮ ಶಾಂಬಶಿವರವರವರು ನಮ್ಮ ಭಾಳಷ್ಟು ಆತ್ಮೀಯರು. ನಾನು ಅವರನ್ನು ಈಗ ನೋಡಿದಾಗ ಶಾಂಬಶಿವರವರು ಹೇಳಿ ಗೊತ್ತಾಯಿತು. ಯಾಕೆಂದರೆ ನಾವೊಂದು 10 ವರ್ಷಗಳ ಹಿಂದೆಯಿಂದ ಅವರ ಪರಿಚಯ ಇದೆ. ಅದರಿಂದಾಗಿ ಈ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ. ಭಾಳಷ್ಟು ಸಂತೋಷದ ವಿಚಾರ. ಅವರನ್ನು ಎಲ್ ವಿ ಸಾಂಬಶಿವರಾವ್ ಇವರಿಗೆ ಕ್ಷೇತ್ರದ ಪರವಾಗಿ ಆತ್ಮೀಯ ನಮನಗಳು. ಶ್ರೀ ಎನ್ ವಿ ಸಾಂಬಶಿವರಾವ್ ಇವರ ಮನೆಯವರಿಗೆ ಕೂಡ ಹೂವನ್ನು ನೀಡಿ ಸ್ವಾಗತ ಮಾಡಬೇಕು ಅಂತ ನಮ್ಮ ಆಡಳಿತ ಮುಖ್ಯಸ್ಥರನ್ನು ಕೇಳಿಕೊಳ್ತಾ ಇದ್ದೇವೆ. ಅನ್ನಛತ್ರ ಬೊಕ್ಕ ಸಭಾಂಗಣ ಇದು ನನ್ನಲ ದಾಯ ಆತಿಜಿ ಒಂಜಾತು ನಮ್ಮ ಪಿರಬೂರ್ದ ಪನ್ಪುಣಂಚಿನ ಬೇಜಾರನ್ನು ಮನಸ್ಸಿರ್ದೆ ಯಾರು ಪಾತಿರ್ದೇರು ಒಂಜಿ ವಿಷಯ ಪಂಡ್ರೆ ಇಷ್ಟಪಡ್ಪೆ. ಈ ಒಂಜಿ ಗ್ರಾಮಡ್ ಕೋಡಿಕಲ್ದ ರಡ್ಡು ಮಹಾನಗರ ಪಾಲಿಕೆ ಸದಸ್ಯರು ಯಾನ್ ಮನೋಜ್ ದುಂಬುಮೂಲು ಶಶಿಯನ್ನ ಎತ್ತೇರು 2014-15 ಇಸ್ವೀಡು ರಡ್ಡು ಕ್ಷೇತ್ರಗಳು ಇಡೀ ಊರಿಗೂ ಬೋಡೈನಂಚಿನ ರಡ್ಡು ಕ್ಷೇತ್ರಗಳು ಒಂಜಿ ಕುರುಂಬ ರಾಜರಾಜೇಶ್ವರಿ ದೇವಸ್ಥಾನ ಐತೊಟ್ಟಿಗೆ ನಾರಾಯಣ ಗುರುಕುಲ್ನ ಮಂದಿರ ಈ ರಡ್ಡು ಕ್ಷೇತ್ರದ ಶಂಕುಸ್ಥಾಪನೆ ಆದಿತ್ತಂಡು ಒಂಜಾತು ಸಮಸ್ಯೆ ಅಂದು ಪನ್ಪುಜಿ ದೇವಣ್ಣಗ ಚೌಟೇರು ಪಾತೇರ್ನಾಗ ಕಾಲ ಕೂಡ್ದು ಬರುಡು ಶಂಕುಸ್ಥಾಪನೆ ಅನ್ನಾಗ ಕಾಲ ಕೂಡ್ದು ಬರುಡು ಅಂಚಿನ ಕೆಲವೊಂದು ವಿಷಯನ ಪಂಡೇರು ಕಾಲದ ಒಟ್ಟಿಗೆ ಎನ್ನ ಮನಸ್ಸು ದಾದ ಪನ್ಪುಣ ಅನ್ನಾಗ ಒಂಜಾತು ಮನಸ್ಸುಲ ಐನು ಮನ್ಪೋಡು ಐನು ಮುಗಿಪೋಡು ಪನ್ಪುನ ಮನಸ್ಸು ನಮಕ್ ಮಾತ್ರೆಗಳ ಬರೋಡು ಪನ್ಪುನ ಎನ್ನ ಒಂಜಿ ಭಾವನೆ ದಯಪನ್ನಗ ರಡ್ಡು ಕ್ಷೇತ್ರಲ ಒಟ್ಟಿಗೆ ಶಂಕುಸ್ಥಾಪನೆ ಆದಿತ್ತನಲ್ಲ ಭಾರಿ ಕಷ್ಟೋಡು ದುಂಬು ಭಾಸ್ಕರನ್ ಎತ್ತೇರು ಅಂಚನೆ ನಾರಾಯಣ ಗುರು ಮಂದಿರದ ಅಧ್ಯಕ್ಷರಾಯನ ಪುರುಷೋತ್ತಮ ಪೂಜಾರ್ಲ ಮುಲುಲ್ಲೇರು
ಒಂಜಾತು ಕಷ್ಟಪಡೊಂದು ಅಕಲ್ನ ಮುಂದಾಲುತ್ತೋಡು ಒಂಜಾತು ಬೇಲೆಯಲ್ಲಿ ನಡ್ತೊಂದು ಪೋಂಡು ಒಂಜಿ ಖುಷಿದಾದ ಬಣ್ಣಗ ನಾರಾಯಣ ಗುರು ಮಂದಿರದ ಬೇಲೆ ಮುಗಿಯೊಂದು ಬರೊಂದುಂಡು. ಜನಕಲ್ನ ಸಹಕಾರ, ದಾನಿನಕಲ್ನ ಸಹಕಾರ, ಸರಕಾರದ ಸಹಕಾರದ ಒಂಜಿ ಆ ಸಹಕಾರ ಅದು ನಾರಾಯಣ ಗುರು ಮಂದಿರ ಮುಗಿಯೊಂದು ಬರೊಂದುಂಡು. ಐತ ಬೇಲೆ ಮುಗಿಯೊಂದು ಬರೊಂದುಂಡು. ಶೀಘ್ರವಾದ ಒಂಜಿ 2 ತಿಂಗಳು ಐತ ಲೋಕಾರ್ಪಣೆ ಆಯರುಂಡು. ಜನಕಲಿಗೆ ಮಾತೆರೆಗಳ ಸಹಕಾರ ಸಹಾಯ ಮಂತಿನ ಜನಕಲಿಗೆ ಮಾತೆರೆಗಳನ್ನ ಹೃದಯಾಂತರದ ಒಂಜಿ ಧನ್ಯವಾದ ಈ ಒಂಜಿ ಸಂದರ್ಭ ಪಂಡ್ರೆ ಇಚ್ಛೆ ಪಡೊಂದುಲ್ಲೆ. ಐತೊಟ್ಟಿಗೆ ನಮ್ಮ ಮಾತೆರ್ನಲ್ಲ ಒಂಜೇ ದೃಢ ನಿರ್ಧಾರ ಮಂತು ನಾವು ಮಾತೆರ್ಲ ಕುರುಂಬ ರಾಜರಾಜೇಶ್ವರಿ ದೇವಸ್ಥಾನ ನಮ್ಮ ಊರ್ದ ದೇವಸ್ಥಾನ ಅಂದೆಲ್ಲ ಐನಾತು ಬೇಗ ಇಂದೆತ್ತ ಒಂಜಿ ಎಂಚಿನ ಬೇಲೆ ಉಂಡ ಬಾಕಿ ಆತನ ನಮ್ಮ ಮಾತೆರ್ಲ ಸೇರಿದು ಮನ್ಪುನಂಚಿನ ಪ್ರಯತ್ನ ನಮ್ಮ ಮಾತ ಬರೋಡು ಪಂಡದು ಯಾನ್ ಈ ಒಂಜಿ ಸಂದರ್ಭ ಕೇಂದ್ರ ಇಷ್ಟಪಡೊಂದುಲ್ಲೆ. ದೇವಸ್ಥಾನದ ಅನ್ನಛತ್ರ ಉಂಡು, ಸಭಾಂಗಣ ಉಂಡು, ಅಂಚನೆ ಮುಲ್ಪ ಒಂಜಿ ರಥೋತ್ಸವ ಆವಡ ಮುನ್ಪಿನ ಒಂಜಿ ಬೇಡಿಕೆಲ್ಲ ಉಂಡು. ಇನ್ನು ಮಾತ್ರ ಆವಡ ಇಂಚಿನ ಸಂಘ ಸಂಸ್ಥೆಗಳ ಇಡೀ ಎತ್ತದು ಅಕ್ಕಡ ಸಲಹೆಕೆಂದು ಅಕ್ಕಡ ಒಂಚಿ ಕಿಂಚಿತ್ ಸಹಕಾರ ನಮ್ಮ ದೆತ್ತುನಂಚಿನ ಒಂಜಿ ಎಲ್ಲಿಯ ಮನವಿಗಿನಿ ಮಾತೇರ್ಲ ಬತ್ತ ಸೇರಿದಿರು ಮಸ್ತ್ ಖುಷಿ ಆಪುಂಡು. ಮಾತಾ ಈ ದೇವರನ ಭಕ್ತಿಯರ ಬತ್ತ ಮುಲ್ಪ ಸೇರಿದಿರು ಸಲಹೆ ಕೊರೊಲ್ಲೇರು ಅಂಚನೆ ನಮ್ಮಡ ದಾಪಿನಂಚಿನ ಒಂಜಿ ಅಲ್ಲಿಲಿ ಸೇವೆಲ್ಲ ಮಲ್ಪೇರ ನಮ್ಮೊಟ್ಟಿಗೆ ಉಳ್ಳೇರು ಪನ್ಪಿನಲ್ಲ ಒಂಜಿ ಮಸ್ತ್ ಖುಷಿದ ವಿಷಯ. ನೇಪಂಡ ಆ ಸಭಾಂಗಣಗೆ ಇತ್ತೇನೆ ಯಾರೊಂಜಿ ಅಂದಾಜು ವೆಚ್ಚನ ಪಂಡೆ 4 ಕೋಟಿದ ಬಾರಿ ಮಲ್ಲ ಒಂಜಿ ಎಸ್ಟಿಮೇಟ್ ಮಲ್ತದ ಇಂಜಿನಿಯರ್ ನಮ್ಮನೆ ಇಂಜಿನಿಯರ್ ಉಳ್ಳೇರು ಅದರ ಮುಖಾಂತರ ಒಂಜಿ 4 ಕೋಟಿದ ಎಸ್ಟಿಮೇಟ್ ಮಲ್ತದ. ಒಂಜಿ ಎಲ್ಲಿಯ ಒಂಜಿ ಅಮೌಂಟ್ 10 ಐಕೆ ಮಾತೆರ್ಲ ನಮ್ಮ ಊರ್ದ ಸಂಘ ಸಂಸ್ಥೆಗೆಲ್ಲ ಅದಿಪ್ಪೋಡು ಅಥವಾ ಒಂಜಿ ಉದ್ಯಮಿನಾಗಲ ಅದಿಪ್ಪೋಡು ಒಂಜಿ ತಮ್ಮದ ಅಕ್ಲೇರ್ ದಾಪಿನಾಥನ ಒಂಜಿ ಸಹಕಾರ ಕೊರಡು ಅಂಚನೆ ಎಂಕ್ಲೇರ್ದಲ್ಲಿ ಅಂಚನೆ ಯಾನ್ ಅದಿಪ್ಪೋಡು ಕಿರಣರ ಅದಿಪ್ಪೋಡು ಅಂಚನೆ ಮಾಜಿ ಮೇಯರ್ ಅಂಚಿನ ಶಸ್ತ್ರಜ್ಞರ ಇಪ್ಪೋಡು ಎಂಕ್ಲೇರ್ ಸಹಕಾರ ಸರಕಾರದ ದಾದ ಮತ ಎಂಕ್ಲೇರ್ದು ಈ ದೇವಸ್ಥಾನಕ್ಕೆ ಅನುದಾನ 70 ಕೊರಲಿ ಅಂಚನೆ ಎಂಕ್ಲೇರ್ ಪಾಲಿಕೆ ಮುಖಾಂತರ ಎಂಕ್ಲೇರ್ ದಾದ ಅನುದಾನ 70 ಕೊರಲಿ ಎಂಗ್ಲ ಶಾಸಕರುಳ್ಳೇರು ಸಚಿವರುಳ್ಳೇರು ಅಕ್ಲೇರ್ ಮುಖಾಂತರ ಈ ದೇವಸ್ಥಾನಕ್ಕೆ ಆಪಿನಂಚಿನ ಅನುದಾನ ಎಂಕ್ಲೆ ಕನ್ನಪ್ಪ ಪಂಪಿನ ಒಂಜಿ ಭರವಸೆ ಎಂಕ್ಲೆಗೊಂಡು ಒಂಜಿ ದೇವಸ್ಥಾನ ನಿರ್ಮಾಣ ಮಲ್ಪೋಡು ನಾನು ವಾತ್ ಸುಲಭದ ಕೆಲಸತ್ತು. ದೇವಸ್ಥಾನ ಅವಡ ಐಕ್ ಸಂಬಂಧಪಟ್ಟ ಇಂಜಿತ್ತಿ ವ್ಯವಸ್ಥೆಗಳ ಅವಡು ಐಕ್ ಜಿಂಜ ಎಡ್ಡೆಂತಿನ ಕುಲ್ಬೋಡು ಎಡ್ಡೆ ಮನಸ್ಸು ಬೋಡು ಮಾತೆರ್ನ ಸಹಾಯ ಸಹಕಾರ ಜನಕುಲು ಸೇರುಡು ದೇವರಿಗೆ ಊಲ ಬುರ್ಚಿ ದೇವರಿಗೆ ದೇವಸ್ಥಾನಲ ಬುರ್ಚಿ ದೇವರಿಗೆ ಸಭಾಭವನಲ ಬುರ್ಚಿ ದೇವರ ಸರ್ವಾಂತರ್ಯಾಮಿದ್ದು ಅದುಳ್ಳೇರು ದೇವರಿಗೆ ಪೂಜೆ ಪುನಸ್ಕಾರಲ ಬುರ್ಚಿ ನಂಗೋಸ್ಕರ ನಮ್ಮ ಶ್ರೇಯಸ್ಸು ಜಗತ್ತದ ಕಲ್ಯಾಣ ಮಾತ ಜನಕುಲೆಗಳ ಜನಕುಲು ಪೋವಂದೈತು ನಾ ದೇವಸ್ಥಾನಕ್ಕೂ ಬೆಲೆ ಇಜ್ಜಿ ಮಾತಲ ಜನಕುಲೆಗೋಸ್ಕರನೇ ಆವಡಾಯಿ ನಾವು ಅಂಚಾನಿರ್ದವರ ಸಭಾಭವನ ಕಲ್ಯಾಣ ಮಂಟಪ ಒಂದು ಪೂರ ನಮ್ಮ ಹಿಂದೂ ಧರ್ಮಡು ನಮ್ಮ ದೇವಸ್ಥಾನನ ಕಟ್ಟೊಂದುಳ್ಳ ಕೋಟಿಗಟ್ಟಲೆ ಖರ್ಚು ಮಲ್ಪ 30 ಕೋಟಿದ ದೇವಸ್ಥಾನ 40 ಕೋಟಿದ ದೇವಸ್ಥಾನ 100 ಕೋಟಿದ ದೇವಸ್ಥಾನ ಅಂಡ ನಂಗೆ ಮದಿಮೆಯವರೆಗೆ ಚರ್ಚೆ ಅವಡು ನೇನು ಮನ ನಂಗೆ ಮದಿಮೆಯವರೆಗೆ ಬಾಡಿಗೆ ಅದಾನೆ ಪೂರ ಅವಲ್ಲ ನಮ್ಮ ಹಿಂದೂ ಧರ್ಮೋಡ ವ್ಯವಸ್ಥೆ ಇಜ್ಜಿ ಹಿಂದೂ ಧರ್ಮೋಡು ಏತು ಮದಿಮೇಳ ಹಾಕೊಂಡು ಹಿಂದುಳ್ಳ ಏತು ಮದಿಮೇಳ ಹಾಕೊಂಡು ಮನ್ ಸರಿಯಾದ ಲೆಕ್ಕ ಮಲ್ಪುಗ ಏತು ಕಲ್ಯಾಣ ಮಂಟಪ ಉಂಡು ಅಂದ್ರೆ ನಮ್ಮ ಲೆಕ್ಕ ಮಲ್ಪುಗ ನಮ್ಮ ಮಲ್ಲ ಮಲ್ಲ ದೇವಸ್ಥಾನನ ಕಟ್ಟುವಾತೆ ಹೊರತು ಕಲ್ಯಾಣ ಮಂಟಪ ಸಭಾಭವನ ನೆತ್ತ ನಿರ್ಮಾಣ ಅವಡೊಂದಿಜ್ಜಿ ಅಂಚಿತ್ತಿನ ಸಂದರ್ಭಡು ಸುರೂಟು ಕಲ್ಯಾಣ ಮಂಟಪ ಹಿಂದುಳಿಗೆ ನಮ್ಮ ಸಮಾಜಕ್ಕೂ ಎಂಚಿನ ಬೋಡು ಅವು ಮುಖ್ಯವಾದ ಅವಡು ದೇವಸ್ಥಾನನ ಎಲ್ಲಿಯ ಮಟ್ಟಿಗೆ ಮಲ್ತುಂಡಲ್ಲ ತೊಂದರೆಜ್ಜಿ ಆಸ್ಪತ್ರೆ ಶಾಲೆ ವೃದ್ಧಾಶ್ರಮ ಕಲ್ಯಾಣ ಮಂಟಪ ಒಂದುವೇ ಮಲ್ಲ ದೇವಸ್ಥಾನ ಬೇಕಂತ ಹೇಳುವಾಗ ಆವಾಗ ಮೇಡಮ್ಗೆ ನಾನು ಹೇಳಿದೆ, ಇಲ್ಲಮ್ಮ ನನಗೆ ಬೇಕಾದಷ್ಟು ಕೆಲಸಗಳಿದೆ, ನನ್ನ ಪ್ರಾಬ್ಲಮ್ಸ್ ಬೇಕಾದಷ್ಟು ನನ್ನ ತಲೆ ಮೇಲಿದೆ, ಮತ್ತು ಇನ್ನೊಂದು ವರ್ಷ ಹೋಗಲಿ ಬರ್ತೀನಿ ಅಂತ ಹೇಳಿದ್ದೇನೆ. ಆದರೂ ಮೇಡಮ್ ಅವ್ರು ಕೇಳಲಿಲ್ಲ. ಒಂದು 2-3 ತಿಂಗಳು ಕಂಟಿನ್ಯೂಸ್ ಫಾಲೋ ಮಾಡ್ತಾನೆ ಇದ್ದಾರೆ. ಒಂದು 10-15 ದಿವಸ ಮುಂದೆ ನನ್ನ ಸ್ನೇಹಿತರಾದ ಚೌಟ ಅವರು ಮತ್ತು ಮೇಡಮ್ ಅವರು ಮನೆಗೆ ಬಂದು ನೀವು ಆಗಲೇಬೇಕು ಅಂತ ಹೇಳುವಾಗ ನಾನು ಏನು ಹೇಳಲಿಕ್ಕೆ ಆಗಲಿಲ್ಲ.
ಕೇಳಿಸ್ತಿಲ್ವಾ? ಹಾಗೆ ನನ್ನ ಮಿಸಸ್ ಒಂದು ಮಾತು ಹೇಳಿದರು, ನಿಮ್ಮ ಮನಸ್ಸಲ್ಲಿ ಭಾವನೆ ಇದ್ದರೆ, ಸಂಕಲ್ಪ ಒಲ್ಲದಿದ್ದರೆ ನಿಮಗೆ ಆ ದೇವಿಯ ಆ ಸಮಯವನ್ನು ಅನುಕೂಲ ಮಾಡಿ ಕೊಡ್ತಾರೆ ಅಂತ ಹೇಳುವಾಗ ನನಗೆ ಭಾಳ ಸಂತೋಷವಾಯಿತು. ಆವಾಗ ನಾನು ಹೇಳಿದ ಅವತ್ತಿಂದ ನಾನು ಒಪ್ಪಿದೆ. ಒಪ್ಪಿ ಇವತ್ತು ನಿಮ್ಮ ಮುಂದೆ ನಾನು ನಿಂತ್ಕೊಂಡಿದ್ದೇನೆ. ಬಟ್ ಒಂದು ವಿಷಯ ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತೀನಿ. ನಾನು ಇಲ್ಲಿ ಬಂದ ಮೇಲೆ ನನ್ನ ಆತ್ಮೀಯರು ಚೌಟ ಅವರು ಹೇಳಿದಂಥ ಒಂದೊಂದು ಹೆಜ್ಜೆಯಲ್ಲೂ ಕೂಡ ನಾವಿದ್ದೇವೆ ಅವ್ರ ಜೊತೆಯಲ್ಲಿ. ಆ್ಯಂಡ್ ಅವ್ರು ಮಾಡುವ ಎಲ್ಲ ಕಾರ್ಯಕ್ರಮಲ್ಲೂ ಕೂಡ ನಾವೊಂದು ಬೆಳಕು ತೋರಿಸ್ತೀವಿ. ನಮ್ಮ ಹಿಂದೆ ಯಾವಾಗಲೂ ನಾವಿದ್ದೇವೆ ಸರ್ ಅಂತ ಹೇಳಲಿಕ್ಕೆ ನಾನು ಒಂದು ಇಷ್ಟಪಡ್ತೀನಿ. ಫಸ್ಟು ಚೌಟ ಅವರು ಹೇಳುವಾಗ ನಮ್ಮ ಮಾಧ್ಯಮ ಮಿತ್ರಗಳು ಒಂದು 5 ಜನ ಇಲ್ಲಿ ಬಂದಿದ್ದರು ಅವ್ರ ಹತ್ರ ಮಾತಾಡ್ಲಿಕ್ಕೆ ಅಂತ ಹೇಳಿ. ಈ 5 ಜನರಲ್ಲಿ ಇಲ್ಲಿ ಒಂದು ದೇವಸ್ಥಾನ ಇದೆ ಅಂತ ಹೇಳಿ 4 ಜನರಿಗೆ ಗೊತ್ತಿಲ್ಲ ಅಂತ ಹೇಳಿದರು. ಒಬ್ಬರಿಗೆ ಮಾತ್ರ 5 ಜನರಲ್ಲಿ ಒಬ್ರಿಗೆ ಮಾತ್ರ ಇಲ್ಲಿ ಒಂದು ದೇವಸ್ಥಾನ ಇದೆ, ತಾಯಿ ರಾಜೇಶ್ವರಿ ಮಾತೆಯ ಒಂದು ದೇವಸ್ಥಾನ ಇದೆ ಅಂತ ಒಬ್ರಿಗೆ ಮಾತ್ರ ಗೊತ್ತಿದೆ ಅಂತ ಹೇಳಿದರು. ಅದೇ ಇಲ್ಲ, ಫಸ್ಟು ನಮ್ಮ ಕರ್ತವ್ಯ ಏನಂತ ಹೇಳಿದರೆ, ಈ ದೇವಸ್ಥಾನನೋ ಇಲ್ಲಿ ಒಂದು ದೇವಸ್ಥಾನ ಇದೆ, ಒಂದು ರಾಜೇಶ್ವರಿ ತಾಯಿ ಇದ್ದಾರೆ, ನೀವೆಲ್ಲ ಭಕ್ತರೆಲ್ಲ ಬಂದು ಆಶೀರ್ವಾದ ಮಾಡಿ ಅಂತ ಹೇಳಿ ನಾವು ಪ್ರಜರಲ್ಲಿ ಒಂದು ಪ್ರಚಾರ ಮಾಡಿ ಎಲ್ಲ ಭಕ್ತರನ್ನೆಲ್ಲ ಕರ್ಕೊಂಡು ದೇವಿಯ ಒಂದು ಆಶೀರ್ವಾದ ಮಾಡಿಸಬೇಕು. ಮೊದಲನೇ ಕೆಲಸ ನಮಗೆ. ಅದಕ್ಕೆ ಅಫ್ಕೋರ್ಸ್ ನಮ್ಮ ಮೀಡಿಯಾ ಮಿತ್ರಗಳೆಲ್ಲ ಇದ್ದಾರೆ, ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಕೆಲಸ ಒದಗಿಸಲಿ ಮತ್ತು ಆ ದೇವಿಯ ಆಶೀರ್ವಾದ ಕೂಡ ನಮಗೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು ಮುಖ್ಯವಾದ ಕೆಲಸ ಅಂತ ಹೇಳಿದರೆ ಭವನ ನಿರ್ಮಾಣ. ಆ ಭವನ ನಾನು ನೋಡಿದೆ ಭಾಳಷ್ಟು ಎತ್ತರ ಬಂದಿದೆ. ಈ ಭವನ ಇಷ್ಟೊಂದು ಎತ್ತರ ಬರಲಿಕ್ಕೆ ಕಾರಣ ಮುಂಚಿನದ ಅಧ್ಯಕ್ಷರು ಕೂಡ ಎಷ್ಟು ಶ್ರಮಿಸಿರ್ಬೋದು, ಎಷ್ಟು ಕಷ್ಟಪಟ್ಟಿರ್ಬೋದು. ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಅಂದರೆ ಒಂದು ಭವನ 3 ಕೋಟಿ ರೂಪಾಯಿ ವ್ಯಯ ಆಗ್ತಿರುವಾಗ ಅದರಲ್ಲಿ 1.5 ಕೋಟಿ ವ್ಯತ್ಯಾಸದಲ್ಲಿ ಭವನ ಒಂದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ನಾನು ನೋಡಿದ್ದೇನೆ. ಬಟ್ ಅಷ್ಟು ಭವನ ಬರಲಿಕ್ಕೆ ಕೂಡ, ಅಷ್ಟು ಹತ್ರ ಬರಲಿಕ್ಕೆ ಕೂಡ ಅವರು ಎಷ್ಟೋ ಕಷ್ಟಪಟ್ಟಿರ್ಬೋದು. ಆ ಅಧ್ಯಕ್ಷರು ಕೂಡ, ಮುಂಚಿನದ ಅಧ್ಯಕ್ಷರು ಕೂಡ ನನ್ನನ್ನು ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಈ ದೇವಸ್ಥಾನ ಅಭಿವೃದ್ಧಿಗೆ ನಾನು ಒಬ್ಬನೇ ಇಲ್ಲ, ನಿಮ್ಮೆಲ್ಲರ ಸಹಾಯ ಬೇಕು, ತಂತ್ರಿಗಳ ಸಹಾಯ ಬೇಕು, ಎಲ್ಲರ ಸಹಾಯ ಬೇಕು ನನಗೆ. ಈ ಸಹಾಯ ನಿಮಗೆ ಯಾವುದೋ ಒಂದು ಕೆಲಸ ಮಾಡಿದರೂ ಕೂಡ ನಾನು ನಿಮ್ಮನ್ನೆಲ್ಲ ಮುಂದೆ ಇಟ್ಕೊಂಡು ನಾನು ಹಿಂದೆ ಬಂದು ಜನರಲ್ಲಿ ಹೋಗಿ ನಾವೆಲ್ಲ ಏನೇನೋ ತಗೊಂಡು ಡೊನೇಷನ್ಗೆಲ್ಲ ತಗೊಂಡು ಅಭಿವೃದ್ಧಿ ಮಾಡುವ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಡೆಫಿನೆಟ್ಟಾಗಿ ನಿಮ್ಮೆಲ್ಲರ ಸಹಾಯ ಅಂದರೆ ಹಳೆಯ ಅಧ್ಯಕ್ಷರು, ಜೀವನೋದ್ಧಾರ ಸಮಿತಿ ಅಧ್ಯಕ್ಷರು, ಚೌಟ ಅವರು, ಎಲ್ಲ ಸಮಿತಿ ಸಭ್ಯಗಳು ಕೂಡ ನಮಗೊಂದು ಸಹಾಯ ಇದ್ದರೆ ಒಟ್ಟಿಗೆ ಮಾಡ್ಬೋದು, ನಮ್ಮ ಈ ಕೆಲಸ ನಾವು ಕಂಪ್ಲೀಟ್ ಮಾಡ್ಬೋದು ಅಂತ ತಿಳ್ಕೊಳ್ತಾ ಇದ್ದೇನೆ. ಸ್ನೇಹಿತರೆ, ಇದೊಂದು ಸದವಕಾಶ ಕೊಟ್ಟಿದ್ದಂಥ ಈ ಸದಸ್ಯರಿಗೆ, ಈ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಕೂಡ ನಾನು ತುಂಬ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಬಂದಂತೆ ನಿಮ್ಮೆಲ್ಲರೂ ಕೂಡ ಆ ದೇವಿ ರಾಜರಾಜೇಶ್ವರಿ ತಾಯಿ ನಿಮ್ಮೆಲ್ಲರೂ ಕೂಡ ಕಷ್ಟ ನಷ್ಟಗಳನ್ನು ನಿವಾರಣೆ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊಳ್ತಾ, ಇನ್ನು ಮುಂದೆ ಕೂಡ ನಿಮ್ಮಿಂದ ಆದಷ್ಟು ಸಹಾಯ ನಿಮ್ಮ ಹತ್ತಿರ ಬರ್ತೀವಿ ನಾವು. ನೀವು ಸಹಾಯ ಮಾಡಿ ನಮಗೆ ಆ ಜೀರ್ಣೋದ್ಧಾರ ಕಮಿಟಿ ಅಧ್ಯಕ್ಷರಾದ ನನಗೆ ಆ ಕೆಲಸ ಮಾಡಲಿಕ್ಕೆ ನೀವೆಲ್ಲ ಸಹಾಯ ಮಾಡಿಕೊಡಿ. ಆ ದೇವಿ ಆಶೀರ್ವಾದದಿಂದ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ನಿಜವಾಗಿ ನೋಡಿದರೆ ನಮಗೊಂದು ದೇವರ ದಯದಲ್ಲಿ, ಯಾಕೆ ಅಂತ ಹೇಳಿದರೆ ಧಾರ್ಮಿಕ ವಿಷಯದಲ್ಲಿ ಬಹಳ ಒಂದು ಮನಪೂರ್ವಕವಾಗಿ ಮಾಡುವವರು ಸಿಕ್ಕಿದ್ದು ಅದು ಕುರುಂಬ ರಾಜರಾಜೇಶ್ವರಿಯೇ ನಮಗೆ ಒದಗಿ ಕೊಟ್ಟದ್ದಂತ ಹೇಳಿ ಇವತ್ತು ಅವರು ಈ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಳ್ಬೇಕಂತ ಹೇಳಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ನಮ್ಮ ವೇದಮೂರ್ತಿ ವಿಠಲ್ದಾಸ್ ತಂತ್ರಿಯವರು ಅಧಿಕಾರವನ್ನು ಹಸ್ತಾಂತರ ಮಾಡಬೇಕು. ಅದರ ಜೊತೆಗೆ ಅವರಿಗೆ ಕಾರ್ಯದರ್ಶಿಯಾಗಿ ಸಂಘ ಸಂಸ್ಥೆಗಳಲ್ಲಿ ಭಾಳಷ್ಟು ಕೆಲಸ ಮಾಡಿದವರು ನಮ್ಮ ರವಿ ಅಲೆವರಾಯರು ಕೂಡ ಕಾರ್ಯದರ್ಶಿಯಾಗಿ ಅಧಿಕಾರ ಇವತ್ತು ವಹಿಸಿಕೊಳ್ಬೇಕು. ಮತ್ತೊಬ್ಬರು ಕೋಶಾಧಿಕಾರಿಯಾಗಿ ನಿವೃತ್ತ ಬ್ಯಾಂಕಿನ ಅಸಿಸ್ಟೆಂಟ್ ಮ್ಯಾನೇಜರ್, AGM ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಚಂದ್ರಶೇಖರ್ ಅವರು ಕೂಡ ಇವತ್ತು ಅಧಿಕಾರವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಕೇಳಿಕೊಳ್ಳುತ್ತೇನೆ. ಅಲ್ಲದೆ ಇವತ್ತು ಈ ಶಿವಮೂರ್ತಿ ಅವರ ಫ್ಯಾಮಿಲಿ ಕೂಡ ಬಂದಿದ್ದಾರೆ. ನಮಗೆಲ್ಲರಿಗೂ ಭಾಳ ಸಂತೋಷವಾಗಿದೆ. ರಾಜರಾಜೇಶ್ವರಿ ದೇವರವರಿಗೆ ಒಳ್ಳೇದು ಮಾಡಲಿ ಅಂತ ಹೇಳಿ ಹಾರೈಸ್ತಾ ನನ್ನ ಅವರಿಗೂ ಇಬ್ಬರಿಗೂ, ಯಾಕೆಂದರೆ ಅವರ ಪ್ರೋತ್ಸಾಹ, ಅವರ ಸಪೋರ್ಟು, ಅವರ ಬ್ಯಾಕ್ಗ್ರೌಂಡ್ ಇಲ್ಲದೆ ಮನೆ ಸ್ವಚ್ಛವಾಗಿದ್ದರೆ ಮಾತ್ರ ಮನಸ್ಸು ಸ್ವಚ್ಛ ಆಗಿರ್ತದೆ. ಅವರು ಮತ್ತು ನಾವು ಹೊರಗೆ ಸಹ ಕೂಡ ಬಂದು
ಒಂದು ಒಳ್ಳೆಯ ಅಭಿವೃದ್ಧಿ ಕಾರ್ಯವನ್ನು ತೊಡಗಿಸ್ಕೊಳ್ಬೋದು. ಖಂಡಿತವಾಗಿಯೂ ನಾವು ಕೆಲವೊಂದು ಫಂಕ್ಷನ್ನಿಗೆ ಹೋಗುವಾಗ ಸಹ ನಾವು ಹೆಚ್ಚಾಗಿ ಹೇಳ್ತೇವೆ, ಮನೆಯವರ ಸಪೋರ್ಟ್ ಇದ್ದರೆ ಮಾತ್ರ ನಾವು ಹೊರಗೆ ಕೆಲಸ ಮಾಡಲಿಕ್ಕೆ ಆಗೋದು. ಅಂಥ ಒಂದು ಅವರ ವಾಣಿ ಮೇಡಮ್ ಅವರಿದ್ದಾರೆ, ಅವರಿಗೂ ಅವರ ಸುಪುತ್ರನಿಗೂ ಶಿವ ಅವರಿಗೂ ಪಾಣಿ ಅವರಿಗೂ ಮತ್ತು ಅವರ ಮಾತೃಶ್ರೀ ಅವರಿಗೂ ಬಂತ ಎಲ್ಲ ಅವರ ಕುಟುಂಬದವರಿಗೆ ಅನಂತ ಧನ್ಯವಾದಗಳನ್ನು ನಿಮ್ಮೆಲ್ಲರಿಗೂ. ಕುರುಂಬ ರಾಜರಾಜೇಶ್ವರಿ ಈ ದೇವಸ್ಥಾನ 1962 ಒಂದು ವಾಸುದೇವರಾಯರ ಮುಖಾಂತರ ಸ್ಟಾರ್ಟ್ ಆಂಡೆ ಐದು ಬೊಕ್ಕ ಕೇವಲ ಒಂದು ನಾಗಬನ ಇತ್ತನ ಕಾಲಕ್ರಮೇಣ ಊರ್ದಾಕಲ್ನ ಮಾತ ಸಹಕಾರಡು ಒಂದು ದೇವಸ್ಥಾನ ಅಂಡೆ 2014 ಬ್ರಹ್ಮಕಲಶ ಆತಂಡೆ 2004 ಬ್ರಹ್ಮಕಲಶ ಅಂದರೆ ಐದು ಬೊಕ್ಕ 2017 ಬ್ರಹ್ಮಕಲಶ ಅಂದರೆ ರಡ್ಡು ಸರ್ತಿ ಬ್ರಹ್ಮಕಲಶ ಆದ ದೇವರನ ಮಾತ ಊರ ಪರವೂರ ಮಾತ ಮಾನ್ಯರು ಸೇರಿದ ನೆತ್ತ ಅಭಿವೃದ್ಧಿ ಆತನೆ ಐತ ಜೊತೆಟ್ಟು ಮೂಲೊಂಜಿ ಕಲ್ಯಾಣ ಮಂಟಪ ಬೊಕ್ಕ ಒಂಜಿ ಅನ್ನದಾಸೋಗ ಅನ್ನಛತ್ರ ಆವೊಂದು ಪಂಡದು ಎಂಕ್ಲೊಂಜಿ ತೀರ್ಮಾನ ಮಂತದ್ದು ಕರ್ನ 2014 ಐಕೆ ಶಿಲಾನ್ಯಾಸ ಮಂತದ್ದು ಇಡೆ ಮುಟ್ಟಲ ಇಂಕ್ಲೆಗ್ ಐನು ಮನ್ಪಾಯರ ಆತಜಿ ಕಾಲಕ್ರಮೇಣ ಇತ್ತ ಐದು ಒಂಜಿ ಮನ್ಪೊಡು ಒಂದು ಪನ್ಪುಣ ಉದ್ದೇಶಡು ಇಂಕ್ಲೆಗ್ ಪೊಸತ್ತಿತ್ತು ಒಂಜಿ ಅಭಿವೃದ್ಧಿ ಸಮಿತಿದ ಅಧ್ಯಕ್ಷರಾದ ಶಾಂಬಶಿವರಾವ್ ಬಂದು ಭಾರಿ ಒಂಜಿ ದೈವ ಭಕ್ತಿ ಬೊಕ್ಕ ದೇವರನ್ನ ನೆಟ್ಟು ಮನಪೂರ್ವಕವಾದ ಒಂಜಿ ಕೆಲಸ ಮನ್ಪುಣಂಚಿನ ಒಂಜಿ ಜನ ತೆಗೆದೇರು ನಿಜವಾದ ತುಂಡ ಅವು ಆ ದೇವಿ ಆರೇನೆ ಎಂಕ್ಲೆಗ್ ಇಡೆ ಒದಗದನ್ನೆಂದು ಪನ್ಪೆನ್ ದೇವರ ಭಕ್ತಿ ಇರ್ತದೆ ಬೊಕ್ಕ ಬಾರಿ ಒಂಜಿ ಓವುಲ ಒಂಜಿ ಆರೆ ದಾಲ ಒಂಜಿ ವಿಜೃಂಭಣೆ ಓವುಲ ಮನ್ಪೆರವಲ್ಲಿ ದೇವರನ್ನ ಮಾತ್ರ ಪ್ರಚಾರ ಆವೋಡು ನಮ್ಮ ಗೌಪ್ಯ ಅದು ಉಪ್ಪೊಡು ಒಂದು ಪನ್ಪುಣ ಒಂಜಿ ವಿಷಯಡು ಇತ್ತೇನೆ ಎಂಕ್ಲೆಗೆ ಆರೆ ಪಂಡೊಂದುಲ್ಲೇರೆ ಬೊಕ್ಕ ಇನಿ ಆರ್ನ ಅಧಿಕಾರ ಆರೆ ಐಟ್ ದೆತೊಂಡೇರು ಅಂಚೆ ಅದು ಪುನಗ ನೆಕ್ಸ್ಟ್ದ ಆರ್ನ ಅಧಿಕಾರ ಒದ್ದಿದ್ದು ಎಂಕಲ್ನ ಆಡಳಿತ ಸಮಿತಿಲ ಎಂಕಲು ಊರ್ದಕುಲ್ಲ ಫುಲ್ಲು ಆರು ಪನ್ಪುಣ ಅಂಚಿನೇನು ಕೇನೊಂದು ಆರೆಗೆ ಸಹಕಾರ ಕೊರೊಂದು ಈ ಅನ್ನಛತ್ರನು ಆಯ್ನಾತ್ ಬೇಗ ನೇನು ಮುಗಿಪುನ ಒಂಜಿ ಬೇಲೆನು ಎಂಕಲು ಮನ್ಪುವ ಬೊಕ್ಕ ಐಟ್ ಈ ಥರ ಕಾರ್ಯಕ್ರಮ ಕರಾಟೆ ಆದಪ್ಪು ಬೊಕ್ಕ ಸಾಂಸ್ಕೃತಿಕ ಧಾರ್ಮಿಕ ಬೊಕ್ಕ ಈ ದೇವಸ್ಥಾನದ ಪೂಜೆ ಪುರಸ್ಕಾರ ಆಪನಂಚಿನ ಪ್ರತಿಯೊಂದು ಕಾರ್ಯಕ್ರಮದ ಆಯ್ನಾತ್ ಬೇಗ ಆಪಲೆಕ್ಕ ಎಂಕಲು ಮನ್ಪೊಡೊಂದು ಪಂಡದು ಉಲ್ಲ ಒಂದು ಇನಿತ್ತ ಈ ಒಂಜಿ ಸಂಘ ಸಂಸ್ಥೆ ಮಾತ ಸಂಘ ಸಂಸ್ಥೆದ ಅಧ್ಯಕ್ಷರ ನಕಲೇನು ಮಾತ ಲೆತೊಂದು ಬತ್ತದ ಎಂಕಲು ಅಕಲ್ನ ಒಂಜಿ ಅಭಿಪ್ರಾಯ
ತೆರಿಯೊಂಡ ಬೊಕ್ಕ ಅಕಲ್ನಲ್ಲ ಸಹಕಾರವನ್ನು ಮಾತ ಬೇಡಿಯ ನನ್ನ ಪ್ರತಿ ತಿಂಗಳ ಇಂಕಲು ಮಾತ ಊರ್ದ ಜನಕುಲೇನು ಅಕಲೇನು ಮಾತ ಒಟ್ಟು ಸೇರೋ ಒಂದು ಈ ಒಂಜಿ ಅನ್ನಛತ್ರನು ಶ್ರೀಯುತ ಶಾಂಬಶಿವ ಮೂರ್ತಿನ ಒಂಜಿ ನೇತೃತ್ವಡು ಆರ್ನ ಒಟ್ಟಿಗೆ ಜೊತೆಟ್ಟು ಸೇರಿದು ಎಂಕಲು ಆಯ್ನಾತ ನಡಪ ಒಂದು ಕೇಂದ್ರ